ನಮಸ್ತೆ. ನಾವು ಜನರ ವೈಯಕ್ತಿಕ ಜೀವನವನ್ನು ಏಕೆ ಗೌರವಿಸಬೇಕು? ವೈಯಕ್ತಿಕ ಜೀವನದ ಕಥೆಯು ಹಲವಾರು ವಿಭಿನ್ನ ಅಧ್ಯಯನಗಳನ್ನು ಹೊಂದಿರಬಹುದು. ಕೆಲವರದು ಸಂತೋಷವಾಗಿರ್ಬೋದು, ಕೆಲವರು ನೋವಿನಿಂದ ಕೂಡಿರ್ಬೋದು ಮತ್ತು ಕೆಲವು ತಪ್ಪುಗಳಿಂದ ತುಂಬಿರ್ಬೋದು. ಜನರು ಯಾವಾಗಲೂ ತಮ್ಮ ಜೀವನದ ಪ್ರತಿಯೊಂದು ಅಂಶವನ್ನು ಹಂಚಿಕೊಳ್ಳಲು ಬಯಸುವುದಿಲ್ಲ. ಆದರೆ ಕೆಲವೊಮ್ಮೆ ನಾವು ಯಾರೊಬ್ಬರ ಹಿಂದಿನದನ್ನು ಆಕಸ್ಮಿಕವಾಗಿ ತಿಳಿದುಕೊಳ್ಳುತ್ತೇವೆ. ಅವರು ಅದನ್ನು ಖಾಸಗಿಯಾಗಿರಲು ಬಯಸಿದರೂ ಸಹ ಅವರು ಅದನ್ನು ಯಾರೊಬ್ಬರಿಗೂ ಹಂಚಿಕೊಳ್ಳದಿದ್ದರೆ ಅದನ್ನು ನೀವೇ ಇಟ್ಟುಕೊಳ್ಳುವುದು ಮುಖ್ಯವಾಗಿದೆ. ನಿಮ್ಮ ಸ್ವಂತ ಗೌರವದಂತೆ ಜನರ ಘನತೆಯನ್ನು ಗೌರವಿಸಿ. ಯಾರೊಬ್ಬರ ಹಿಂದಿನ ಅಥವಾ ಭವಿಷ್ಯದ ಯೋಜನೆಗಳನ್ನು ಅವರು ಕೆಳಗಿಳಿಸಲು ಅಥವಾ ಇತರ ದೃಷ್ಟಿಯಲ್ಲಿ ಅವರ ಮೌಲ್ಯಗಳನ್ನು ಕಡಿಮೆ ಮಾಡಲು ಬಳಸಬೇಡಿ. ನಂತರ ಯಾರೂ ಹಿಂದಿನದನ್ನು ಬದಲಿಸಲು ಸಾಧ್ಯವಿಲ್ಲ ಮತ್ತು ಯಾರಾದರೂ ಕೆಲವು ವಿಷಯಗಳನ್ನು ಖಾಸಗಿಯಾಗಿ ಇರಿಸಲು ಬಯಸಿದರೆ ಮಾಹಿತಿಯನ್ನು ಗೌಪ್ಯವಾಗಿ ಉಳಿಯುವಂತೆ ಎಂದು ನೀವು ಖಚಿತಪಡಿಸಿಕೊಳ್ಳಿ. ಶುಭೋದಯ, ಶುಭ ಮಂಗಳವಾರ. ಥ್ಯಾಂಕ್ ಯು.